ಹೇಳುದು, ಈ ಬೀದಿ ಬದಿ ವ್ಯಾಪಾರಸ್ಥರು ನೀವು ಹೋರಾಟಕ್ಕೆ ಹೋಗಿ ಬಳಕೆ ಮಾಡುದು ಬೇಡ, ನಿಮ್ಮ ಸ್ವಾರ್ಥಕ್ಕೆ ಆಗಿ ಬಳಕೆ ಮಾಡುದು ಬೇಡ. ಬೀದಿ ವ್ಯಾಪಾರಸ್ಥರಿಗೆ ಯಾರಿಗೂ ಗೊತ್ತಿಲ್ಲ ಇಮ್ತಿಯಾಜ್ ಇಷ್ಟಿಷ್ಟು ಹೋಟೆಲ್ಗಳನ್ನು ಇಷ್ಟು ವ್ಯವಹಾರ ಮಾಡ್ತಾರಂತ ಯಾರಿಗೂ ಗೊತ್ತಿಲ್ಲ. ಯಾವ ಅಧಿಕಾರಿಗಳಿಗೂ ಸಹ ಕೆಲವರಿಗೆ ಸಾರ್ವಜನಿಕರಿಗೂ ಗೊತ್ತಿಲ್ಲ. ಎಲ್ಲರೂ ಎಣಿಸಿದಂತ ಬೀದಿ ವ್ಯಾಪಾರಿಗಳ ಹೆಸರಿನಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಬೇಡ. ಪ್ರಸನ್ನ ರವಿ. ಮಂಗಳೂರು ನಗರದ ಪುರಭವನದಿಂದ ಸ್ಟೇಟ್ ಬ್ಯಾಂಕ್ ರಾವ್ ಸರ್ಕಲ್ ಹಾಗೂ ಲೇಡಿಕೋಶನ್ ಆಸ್ಪತ್ರೆಯವರೆಗೆ ವಾರಾಂತ್ಯದಲ್ಲಿ ನಡೆಯುತ್ತಿರುವ ಬೀದಿ ವ್ಯಾಪಾರ ಚಟುವಟಿಕೆಗಳ ಬಗ್ಗೆ ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜೀವನೋಪಾಯಕ್ಕೆ ತಾವು ವಿರೋಧಿಯಲ್ಲ, ಆದರೆ ಮಹಾನಗರ ಪಾಲಿಕೆ ಅವರಿಗೆ ಶಾಶ್ವತ ವೆಂಡಿಂಗ್ ಝೋನ್ ಕಲ್ಪಿಸಬೇಕು ಎಂದು ಅವರು ಒತ್ತಾಯಿಸಿದರು. ಫುಟ್ಪಾತ್ಗಳನ್ನು ಅತಿಕ್ರಮಿಸಿ ವ್ಯಾಪಾರ ನಡೆಸುವುದರಿಂದ ಸಾರ್ವಜನಿಕರಿಗೆ, ವಿಶೇಷವಾಗಿ ರೋಗಿಗಳು, ಗರ್ಭಿಣಿಯರು ಹಾಗೂ ಹಿರಿಯ ನಾಗರಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಹೇಳಿದರು. ಬೀದಿ ವ್ಯಾಪಾರಿಗಳ ಹೆಸರಿನಲ್ಲಿ ಕೆಲವರು ಪ್ರತಿದಿನ ಹಣ ಸಂಗ್ರಹಿಸುತ್ತಿರುವ ಬಗ್ಗೆ ಆರೋಪಿಸಿದ ಅವರು ಈ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು. ಅಧಿಕಾರಿಗಳ ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ನಗರದ ಕೆಲವು ಹೋಟೆಲ್ಗಳು ನಿಗದಿತ ಸಮಯದ ನಂತರವೂ ಕಾರ್ಯನಿರ್ವಹಿಸುತ್ತಿವೆ ಎಂದು ಆರೋಪಿಸಿದ ಪ್ರಸನ್ನ ರವಿ ಈ ಸಂಬಂಧ ದಾಖಲೆಗಳೊಂದಿಗೆ ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಗೆ ದೂರು ಸಲ್ಲಿಸಿರುವುದಾಗಿ ತಿಳಿಸಿದರು. ಬೀದಿ ವ್ಯಾಪಾರಿಗಳಿಗೆ ಶಾಶ್ವತ ವೆಂಡಿಂಗ್ ಝೋನ್ ವ್ಯವಸ್ಥೆ ಕಲ್ಪಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮುಂದುವರಿಸುವುದಾಗಿ ಅವರು ಎಚ್ಚರಿಕೆ ನೀಡಿದರು. ಅಲ್ಲ, ನಾನು ಅವರ ಹತ್ರ ಹೇಳುದು, ಸುನೀಲ್ ಬಜಾಲ್ ಆಗಲಿ ಇಮ್ತಿಯಾಜ್ ಆಗಲಿ, ನೀವು ಅಪ್ಗ್ರೇಡ್ ಮಾಡಿ ಇಷ್ಟು ದೊಡ್ಡ ಬಿಸ್ನೆಸ್ ಮಾಡ್ಕೊಂಡು ಹೋಗುವಾಗ ಬೀದಿ ವ್ಯಾಪಾರಸ್ಥರನ್ನು ಅಪ್ಗ್ರೇಡ್ ಮಾಡಿ ಅವರನ್ನು ಬೀದಿಯಲ್ಲಿ ಕುತ್ಕೊಳಿಸುವ ಹಾಗೆ ಮಾಡಬೇಡಿ. ಅವರಿಗೆ ಕರೆಕ್ಟ್ ಆದ ಝೋನಿನ ವ್ಯವಸ್ಥೆ ಮಾಡಿ. ಒಂದು ವೇಳೆ ಅಧಿಕಾರಿಗಳು ಮಾಡದಿದ್ರೆ ನೀವು ಇಲ್ಲಿ ಹೋರಾಟ ಮಾಡಿ ಕೂತ್ಕೊಳ್ಳಿ ಹೇಳುವುದಲ್ಲ, ನಗರ ಪಾಲಿಕೆಗೆ ಹೋರಾಟ ಮಾಡಿ. ಅವರು ಕೇಳದಿದ್ರೆ ಲೀಗಲ್ ಆಗಿ ಹೋಗಿ ಅಲ್ಲ, ನೀವು ಅವರ ಮೇಲೆ ಕೇಸ್ ಹಾಕಿ ಅಧಿಕಾರಿಗಳ ಮೇಲೆ. ಅದು ಮಾಡದೆ ಕೇವಲ ನಾವು ಹೋರಾಟ ಮಾಡಿಕೊಂಡು ನಾನಲ್ಲ ತೆವಲು ನನಗೆ ಅಲ್ಲ ಅಲ್ಲಿ ತೋರಿಸ್ಲಿಕ್ಕೆ